ಆದರೂ ಎಲ್ಲ ವಿಚಾರ ನೋಡುವಾಗ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅಂದರೆ ಅವರಿಗೆ ಇರುವಂಥ ಫೆಸಿಲಿಟಿಯಲ್ಲಿ ಅವರು ಶ್ರಮಪಟ್ಟು ಏನಂದರೆ ಇಲ್ಲಿ ಲೋಕಲ್ ಬೇಸ್ಡ್ ಡಾಕ್ಟರ್ಗಳು ಇರುವುದರಿಂದ ಅದನ್ನು ನಡೆಸುವಂಥ ಪ್ರಯತ್ನದಲ್ಲಿ ಮಾಡ್ತಾ ಇದ್ದಾರೆ. ನಮಗೆ ಕೆಲವು ಕಂಪ್ಲೇಂಟ್ಗೆಲ್ಲ ಬಂದ ವಿಚಾರವಾಗಿ ನಾವು ಅವರ ಹತ್ರ ಚರ್ಚೆಯನ್ನು ಕೂಡ ಮಾಡಿದ್ದೇವೆ. ಮೊದಲನೇದು, ಯಾರು ಹೆರಿಗೆ ಆಗಿ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ, ಆ ಮಕ್ಕಳಿಗೆ ಇಂಜೆಕ್ಷನ್ ಕೊಡುವಂಥದ್ದನ್ನು ಇವರು ಬೆಳಿಗ್ಗೆಯಿಂದ 5 ಗಂಟೆವರೆಗೂ ಕೊಡುವಂಥ ವ್ಯವಸ್ಥೆಗಳಿಗೆ ಆಗಬೇಕು. ಯಾಕಂದರೆ ನಾನು ಅದನ್ನು ಕಂಡಿದ್ದೀನಿ. ತುಂಬ ಜನ ಈಗ ಮಧ್ಯಾಹ್ನವರೆಗೆ ಇರುವಂಥದ್ದು. ಅದು 12 ಗಂಟೆಗೆ ಇಲ್ಲಿ ಯಾರು ಇಂಜೆಕ್ಷನ್ ಕೊಡ್ತಾರೆ ಅವರು 12 ಗಂಟೆಗೆ ಹೋಗಿ ಇನ್ನೊಂದು 3 ದಿವಸ ಬಿಟ್ಟು ಬನ್ನಿ ಅಂತ ಕಂಪ್ಲೇಂಟ್ಗಳು ನನಗೆ ಬಂದಿದೆ. ಬಾಣಂತಿ ಅಲ್ಲ, ಮಗುವಿಗೆ ಅವರು 3 ತಿಂಗಳ ಮಗುವನ್ನು ಕರ್ಕೊಂಡು ಬರಬೇಕು. ಬಂದ ನಂತರ ಕೂಡ ನೀವು 3 ದಿವಸ 4 ದಿವಸ ಬಿಟ್ಟು ಬನ್ನಿ ಅಂತ ಹೇಳಿದ್ರೆ ನಾನು ಅದಕ್ಕೆ ಕೂಡಲೇ ಡಾಕ್ಟರ್ ಪುತ್ತೂರಾಯವರ ಗಮನಕ್ಕೆ ಮೊನ್ನೆ ತಂದಿದ್ದೀನಿ. ಅವರು ಕೂಡಲೇ ಅದಕ್ಕೆ ಅರೇಂಜ್ಮೆಂಟ್ ಮಾಡಿ ಅದನ್ನು ಕೊಡಿಸುವಂಥ ಕೆಲಸ ಮಾಡಿದ್ದಾರೆ. ಈ ಕಂಪ್ಲೇಂಟು ಮೊನ್ನೆ ಮಾತ್ರ ಬಂದಿರಲ್ಲ, ನನ್ನ ರಿಲೇಟಿವ್ಗೆ 1 ವರ್ಷದ ಹಿಂದೆ ಕೂಡ ಈ ಕಂಪ್ಲೇಂಟ್ ಬಂದಿತ್ತು. ಆಗ ಕೂಡ ನಾನು ಡಾಕ್ಟರ್ ಪುತ್ತೂರಾಯಿಗೆ ಫೋನ್ ಮಾಡಿದ ಕೂಡಲೇ ಅವರು ಮತ್ತೆ ಅದಕ್ಕೆ ಏನು ಆ್ಯಕ್ಷನ್ ತಗೊಳ್ಬೇಕು ಅದನ್ನು ಮಾಡುವಂಥ ಕೆಲಸಗಳಾಗಿದೆ. ಇದು ನನ್ನ ಗಮನಕ್ಕೆ ಬಂದಿರುವಂಥ ಒಂದು ವಿಚಾರ. ಆನಂತರ ಇವತ್ತು ಎಲ್ಲ ವಾರ್ಡ್ಗಳಿಗೆ ಭೇಟಿ ಕೊಡುವಂಥ ಕೆಲಸ ಆಗಿದೆ. ನಾನು ಅವತ್ತಿಂದ ಇವತ್ತಿನವರೆಗೆ ಬಂದಿರುವುದು ಒಂದೇ, ಡಯಾಲಿಸಿಸ್ ಪೇಷಂಟ್ ಏನು ಕಿಡ್ನಿ ತೊಂದರೆಯಿಂದ ಇದ್ದಾರೆ ಅವರಿಗೆ ನಾವು ಇಲ್ಲಿ ಸ್ಪಂದನೆ ಕೊಡುವಂಥ ಕೆಲಸಗಳು. ಒಂದು ಡಯಾಲಿಸಿಸ್ಗೆ ಕೆಲವು ಕಡೆ 900 ರೂಪಾಯಿ, ಕೆಲವು ಕಡೆ 1400 ರೂಪಾಯಿ ಎಲ್ಲ ತಗೊಳ್ಳುವಂಥ ವ್ಯವಸ್ಥೆಗಳಿದೆ. ಈಗ ಡಯಾಲಿಸಿಸ್ ಕೇಂದ್ರವನ್ನು ಒಂದು ಏಜೆನ್ಸಿಗೆ ನಡೆಸಲಿಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಆ ಏಜೆನ್ಸಿ ಪ್ರಮುಖರ ಹತ್ರ ಮಾತಾಡುವಂಥ ಕೆಲಸಗಳಾಗಿದೆ. ಇಲ್ಲಿ 6 ಡಯಾಲಿಸಿಸ್ ಮಿಷಿನ್ ಈಗ ಇದೆ ವರ್ಕಿಂಗ್ ಕಂಡೀಷನಲ್ಲಿ. ಏನಂದರೆ 6 ಮಿಷಿನ್ಸ್, ಇನ್ನು 6 ಮಿಷಿನ್ ನಾಳಿದ್ದು ಸೋಮವಾರ ರೋಟರಿ ಕ್ಲಬ್ ಮುಖಾಂತರ ಅವರು ಸರಬರಾಜು ಮಾಡುವ ವ್ಯವಸ್ಥೆಗಳಾಗಿದೆ. ಅದು ಏನು ಏಜೆನ್ಸಿ ಇದ್ದಾರೆ ಅವರೇ ಅದನ್ನು ನಡೆಸುವಂಥ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಈಗ ನನಗೆ ಮಾಹಿತಿ ಕೊಟ್ಟಿರುವ ಪ್ರಕಾರ ಡಾಕ್ಟರ್ ಪುತ್ತೂರಾಯ ಅವರು ಮತ್ತು ನಮ್ಮ DHO ಕಡಬದಲ್ಲಿ 3 ಮಿಷಿನ್ ಸರಬರಾಜಾಗಿದೆ. ಕಡಬದಲ್ಲಿ ಆ 3 ಮಿಷಿನ್ ವರ್ಕಿಂಗ್ ಸ್ಟಾರ್ಟ್ ಆದರೆ ಇಲ್ಲಿಯ ಲೋಡ್ ಕಡಿಮೆ ಆಗ್ತದೆ. ಅದು ಇಲ್ಲಿರುವಂಥ ಏನೀಗ ರಿಜಿಸ್ಟರ್ ಆಗಿದ್ದಾರೆ ಕಿಡ್ನಿ ಪೇಷಂಟ್ಸು ಅವರಿಗೆಲ್ಲರಿಗೆ ಸರಿಯಾಗ್ತದೆ ಅನ್ನೋ ವಿಚಾರವನ್ನು ಹೇಳಿದೆ. ಡಾಕ್ಟರ್ ಕೂಡ ಮನವಿ ಮಾಡಿದ್ದಾರೆ, ಇನ್ನು 2 ಸ್ಟ್ಯಾಂಡ್ ಬೈ ಮಿಷಿನ್ಗಳು ಬೇಕು, ಅದನ್ನು ಕೊಡುವಂಥ ವ್ಯವಸ್ಥೆ. ಇನ್ನೊಂದು ಗೈನಕಾಲಜಿಸ್ಟ್ ಬೇಕು. 100 ಪೇಷಂಟಿಂದ ಜಾಸ್ತಿ ಇಲ್ಲಿ ಹೆರಿಗೆ ಹೈಯೆಸ್ಟ್ ಕೇಸ್ಗಳು ಇಲ್ಲಿ ಬರ್ತಾ ಇದೆ. ಒಬ್ಬರು ಏನಾದರೂ ರಜದಲ್ಲಿ ಹೋದರೆ ಇಲ್ಲಿ ಗೈನಕಾಲಜಿಸ್ಟ್ ಇಲ್ಲ, ಗೈನಕಾಲಜಿಸ್ಟ್ ಕೂಡ ಒಬ್ಬರು ಎಕ್ಸ್ಟ್ರಾ ಬೇಕು ಅನ್ನೋ ವಿನಂತಿಯನ್ನು ಮಾಡಿದ್ದಾರೆ. ಅದನ್ನು ಸರ್ಕಾರದ ಮಟ್ಟದಲ್ಲಿ ಅದಕ್ಕೆ ಮಹತ್ವ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನು ತರುವಂಥ ಕೆಲಸ. ಇನ್ನೊಂದು ಅನಸ್ತೇಷಿಯಾ ಬಗ್ಗೆ ಒಂದು ವರ್ಕ್ ಸ್ಟೇಷನ್ ಅಂತ ಕೇಳಿದ್ದಾರೆ. ಅನಂತರ ನಮ್ಮ ಡಾಕ್ಟರ್ ಅಜಯ್ ಮಾಡ್ಯುಲರ್ ಓಟಿ ಬೇಕು ಅನ್ನೋ ವಿಚಾರವನ್ನು ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ. ಈ 2-3 ವಿಚಾರಗಳ ಬಗ್ಗೆ ಅದಕ್ಕೆ ಯಾವ ರೀತಿ ಸರ್ಕಾರದಿಂದ ಸ್ಪಂದನೆ ಬೇಕೋ ಅದನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಈಗ 60 ಪೇಷಂಟ್ಗೆ ಈಗ ಆಗುವಷ್ಟು ದಿನಕ್ಕೆ 30 ಪೇಷಂಟ್, ನಾಳೆ ಇನ್ನು 30, 60. ನೆಕ್ಸ್ಟ್ 2 ದಿವಸ ಅವರೇ ರಿಪೀಟ್ ದಿವಸಕ್ಕೆ 30 ಇದ್ದಾರೆ. ಅದೇ ಇನ್ನೊಂದು 70 ಜನ ಇದ್ದಾರೆ. ಆಗಾಗ ವೇಟಿಂಗ್ ಲಿಸ್ಟ್ ಇದೊಂದು 60 ಪೇಷಂಟ್ ತಗೊಳ್ಬಹುದು. ಹತ್ತಿರ ಬರ್ತದೆ ಸ್ವಲ್ಪ. ಹೌದು, ಒಂದು 20 ಪೇಷಂಟ್ಗೆ ಯಾಕಂತ ಹೇಳಿದ್ರೆ ಇವತ್ತು ಮೇಂಟೆನೆನ್ಸ್ಗೆ ಅಂತ ಒಂದು ಗ್ಯಾಪ್ ಆಗಿಲ್ಲ ಇಷ್ಟವರೆಗೆ. ಇಲ್ಲ, ಅವರೊಂದು ರಿಪೋರ್ಟ್ ನೀವು ಎಕ್ಸಿಸ್ಟಿಂಗ್ ಹಾಸ್ಪಿಟಲ್ ಇಟ್ಕೊಂಡು ಹೇಗೆ ಮಾಡ್ತೀವಿ, ಅದು ಬಿಲ್ಡಿಂಗ್ ಅರ್ಥ ಮಾಡಬೇಕಿದ್ರೆ ಈ ಬಿಲ್ಡಿಂಗ್ ಅನ್ನು ಕೆಡವಲೇಬೇಕಲ್ಲ, ಮಾಸ್ಟರ್ ಪ್ಲಾನ್ ಮಾಡಲೇಬೇಕಲ್ಲ. ಆಗ ಆಸ್ಪತ್ರೆಯಲ್ಲಿ ರನ್ ಮಾಡೋದು. ಇದನ್ನು OT-ಯನ್ನೆಲ್ಲ ರನ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಹೆರಿಗೆ ಸೆಕ್ಷನ್, OT ಬಾಕಿದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರೌಂಡಿಂಗ್ ಬಿಲ್ಡಿಂಗ್ ತಗೊಂಡು ಬಂದು ಮಾಡಬೇಕಷ್ಟೇ. ಮಾಸ್ಟರ್ ಪ್ಲಾನ್ ಅಲ್ಲಿ ಕೂತ್ಕೊಳ್ಳುವುದಿಲ್ಲ. ಇಲ್ಲಿ ಅದಕ್ಕೆ ಫಿಲ್ಟ್ರೇಷನ್ ಪ್ಲಾಂಟ್ ಬೇಕು, ಆಕ್ಸಿಜನ್ ಪ್ಲಾಂಟ್ ಬೇಕು. ಈಗ ಇರುವುದರಲ್ಲಿ ಇವರು ಹೊರಗಡೆಯಿಂದ ತರುವಂಥದ್ದೆಲ್ಲ ಇರೋದು. ಸೊ ಮಾಸ್ಟರ್ ಪ್ಲಾನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಬೆಟರ್ ಟು ಎನಿವೇ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಸ್ಕ್ರಾಚ್. ಸೊ ಅಲ್ಲಿ ಸ್ಟಾರ್ಟ್ ಮಾಡಿ ಇದನ್ನು 100 ಬೆಡ್ ತೆಗೆದುಕೊಂಡು ಈಗಿರೋ ಫೆಸಿಲಿಟಿಯನ್ನೆಲ್ಲ ಕೊಡ್ಬೋದು. ಆನಂತರ ಎಲ್ಲ ಫ್ಯಾಕಲ್ಟೀಸ್ ಎಲ್ಲ ಬರಬೇಕಲ್ಲ, ಮೆಡಿಕಲ್ ಕಾಲೇಜ್ ಬರಬೇಕಲ್ಲ, ಹಾಸ್ಟೆಲ್ಸ್ ಬೇಕು, ಎಲ್ಲ ಬರಬೇಕಲ್ಲ. ಸರ್, ಈಗಾಗಲೇ ಒಂದು ಕ್ಲಾರಿಫಿಕೇಶನ್, ಈಗ
ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟಂತೆ ಮತ್ತೆ ಫಸ್ಟ್ ಟೈಮ್ ಅದು ಹೆಲ್ತ್ ಸೆಕ್ರೆಟರಿ ಅವರಿಗೆ ಹೋಗಿದೆ ಈಗ ಹೌದು. ಇಷ್ಟು ಸಮಯದಲ್ಲಿ ಹೋಗಿರಲಿಲ್ಲ. ಏನಿಲ್ಲ, ನೆಕ್ಸ್ಟ್ ಇಲ್ಲಿ ತಾಲೂಕು ಆಫೀಸಲ್ಲಿ ಒಂದು ಪ್ರಪೋಸಲ್ ಅಂತ ಒಂದು ಜಾಗ ಇಟ್ಕೊಂಡಿದ್ದೆ. ಅದನ್ನು ಮೊನ್ನೆ ತಹಸೀಲ್ದಾರ್ ಹತ್ರ AC ಹತ್ರ ಪ್ರಪೋಸಲ್ ರೆಕಮೆಂಡ್ ಮಾಡಿ ಸ್ಕೆಚ್ ಎಲ್ಲ ಮಾಡಿ ಸೆಟ್ ಮಾಡಿ DC ಅವರಿಂದ ಪ್ರಪೋಸಲ್ ಹೆಲ್ತ್ ಸೆಕ್ರೆಟರಿ ಅದು ಕ್ಯಾಬಿನೆಟ್ಗೆ ಹೋಗ್ಬೇಕು. ಅದು ಒಂದು ಬಜೆಟ್ ಅಲ್ಲಿ ಅಕೊಮಡೇಟ್ ಮಾಡಬೇಕು. ನಾನಿದು ರಿವೈಸ್ ಬಜೆಟ್ ಆಗ್ತದೆ ಜುಲೈಯಲ್ಲಿ, ಅದರಲ್ಲಿ ಅಕೊಮಡೇಟ್ ಮಾಡಬೇಕು. ಇಲ್ಲಂದ್ರೆ ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗ್ತದೆ. ಎಲ್ಲ ಡಿಸ್ಟಿಕ್ಗಳಿಗೂ ಒಂದೊಂದು ಮೆಡಿಕಲ್ ಕಾಲೇಜ್ ಮಾಡಬೇಕಂತ ಆಲ್ರೆಡಿ ಕಾನೂನು ಇದೆ ಎಲ್ಲ ಡಿಸ್ಟಿಕಲ್ಲಿ. ಮಂಗಳೂರಲ್ಲಿ ತುಂಬಾ ಪ್ರೈವೇಟ್ ಕಾಲೇಜುಗಳಿರೋದ್ರಿಂದ ನಮ್ಮ ಹತ್ರ ಆಲ್ರೆಡಿ ಜಾಗ ಇರುವುದರಿಂದ 40 ಎಕರೆ ಜಾಗ ಇರುವುದರಿಂದ ನಮಗೆ ಪ್ರಯಾರಿಟಿಯಲ್ಲಿ ತೆಗೆದುಕೊಳ್ಳುವಂಥ ಕೆಲಸಗಳು ಆಗ್ತದೆ. ಸರ್, ಈಗ ಪುತ್ತೂರಲ್ಲಿ ಆಸ್ಪತ್ರೆ ಬಗ್ಗೆ ಬೇರೆ ದೊಡ್ಡ ಮಟ್ಟದ ಸಮಸ್ಯೆಗಳು ದೂರುಗಳು ಇಲ್ಲ. ಈ ಟೋಟಲ್ 5,000 ಕೋಟಿ 4,600 ಕೋಟಿ ಪ್ರಾಜೆಕ್ಟ್ ಆಗ್ತದೆ. ಅದು ಅದರಲ್ಲಿ 2,600 ಕೋಟಿ ಬಿಲ್ಡಿಂಗಿಗೆ, ಬಾಕಿ 2,000 ಕೋಟಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಅಂತ. ಸೊ ಅದಕ್ಕೆ ಸೆಟಪ್ ಪ್ರಪೋಸಲ್ ಗೌರ್ಮೆಂಟಲ್ಲಿ ಆಲ್ರೆಡಿ ಇದೆ. ಬಿಲ್ಡಿಂಗ್ ಆದ ಕೂಡಲೇ 2 ವರ್ಷ ಇದು ಹಾಸ್ಪಿಟಲ್ ರನ್ ಆಗ್ತದೆ. ಆಮೇಲೆ ಮೆಡಿಕಲ್ ಕಾಲೇಜಿಗೆ ಪರ್ಮಿಷನ್ ಆಗ್ತದೆ. ವಿದಿನ್ 4 to 4.5 years 5 years ಅಲ್ಲಿ ಪ್ರಾಜೆಕ್ಟ್ ರನ್ ಆಗೋತಾರೆ. ಇಲ್ಲಿಂದ ಈ ಆಸ್ಪತ್ರೆಯನ್ನು 300 ಗಂಟೆಗೆ ಹೋಗಿ 2 ಸಾರಿ ಕರೆಕ್ಷನ್ ಎಲ್ಲ ಆಗಿ ಹೋಗಿರ್ತಾರೆ. ಸೊ ಅದನ್ನು ಅಲ್ಲ, ಈ ಆಸ್ಪತ್ರೆಯನ್ನು ಮಾಡುವ ನೋಡಿ, ಇಲ್ಲಿ ಜಾಗದ ಕೊರತೆಗಳಿದೆ. ಇಲ್ಲಿ ಇನ್ನೊಂದು ಪೂರ್ತಿ ಒಂದು ಆಸ್ಪತ್ರೆಯನ್ನು ಬಂದ್ ಮಾಡಿ ಇನ್ನೊಂದು ಆಸ್ಪತ್ರೆಯನ್ನು ಈ ಬಿಲ್ಡಿಂಗ್ ಮೇಲೆ ಇರಿಸಲಿಕ್ಕೆ ಸಾಧ್ಯ ಇಲ್ಲ. ಸಪರೇಟ್ ಜಾಗ ಅಂತ ಹೇಳಿದ್ರೆ ಇದನ್ನು ಇದ್ದುಕೊಂಡು ಅದನ್ನು ಡೆವಲಪ್ ಮಾಡಿದ್ರೆ 300 ಬೆಡ್ ಇದು ಮಾಡಿದ್ರೆ ಅಲ್ಲಿ ಮತ್ತೆ ಅಡಿಷನಲ್ ಆಗಿ ನಾವು ಮೆಡಿಕಲ್ ಕಾಲೇಜ್ ಮಾಡುವಂಥದ್ದನ್ನು ಆಲೋಚನೆ ಮಾಡಬೇಕು. ಹಿಂದೆ ಇನ್ನೊಂದು ಯಾವ ಥರ ಯೋಚನೆಯಿಂದ ಬಂತಂದ್ರೆ ಇದಕ್ಕೆ ಸಂಬಂಧಪಟ್ಟ ಪಕ್ಕದ ಜಾಗ ನೆಲೆಗೆ ಸುಮಾರು 5.16 ಜಾಗ ಇದರಲ್ಲಿ ಲಭ್ಯ ಇದೆ ಅಂತ ಮಾಹಿತಿ ಇದೆ. ಅದನ್ನು ಮಾಡಿದಲ್ಲಿ ನೀವು ಮೆಡಿಕಲ್ ಕಾಲೇಜ್ ಮಾಡೋಕ್ಕಾಗಲ್ಲ. ಆಸ್ ಪರ್ ದ ಮೆಡಿಕಲ್ ಕಾಲೇಜ್ ನಾರ್ಮ್ಸ್ಗೆ ಮಿನಿಮಮ್ 40 acres ಆಫ್ ಲ್ಯಾಂಡ್ ಇಸ್ ರಿಕ್ವೈರ್ಡ್. 300 ಬೆಡ್ಡಿನ ಬೆಡ್ ಹಾಸ್ಪಿಟಲ್ ಮಾಡಿದ್ರೆ ಅದಕ್ಕೆ ಮೆಡಿಕಲ್ ಕಾಲೇಜ್ ಪರ್ಮಿಷನ್ ಸಿಗ್ತದೆ. ಮೆಡಿಕಲ್ ಕಾಲೇಜು ಇಲ್ಲಿ 300 ಬೆಡ್ ಅಲ್ಲಿ 300 ಬೆಡ್ಗೆ ಯಾವ ಸರ್ಕಾರನೂ ಕೊಡುವುದಿಲ್ಲ. ಈಗ 5.1 ಅಂತ ಹೇಳ್ತಾರೆ, ಅದರಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ಈಗ ಸೇರಿಸಿದ ಜಾಗದಲ್ಲಿ ಆಗುದಿಲ್ಲ. 40 ಎಕರೆ ಜಾಗ ಬೇಕು. ಅದಕ್ಕೆಲ್ಲ ಸರ್, ಇದಕ್ಕೆ ಸರ್ ಅವ್ರು ಹೇಳ್ತಾ ಇರೋದು ಈಗ 300 ಬೆಡ್ ಆಸ್ಪತ್ರೆ ಇದನ್ನು ಮಾಡಿದ್ರೆ ಕಾಲೇಜ್ ಸಪರೇಟ್ ಬೇರೆ ಅಲ್ಲಿ ಬನ್ನೂರಲ್ಲಿ ಇದೆ ಅಲ್ಲ, ಒಂದೇ ಬೇಸಿಸ್ ಅಲ್ಲಿ ಯಾವುದರಲ್ಲಿ ನೀವು ಮೆಡಿಕಲ್ ಕಾಲೇಜ್ ಮಾಡ್ತೀರಾ ಅದೇ ಅದೇ 300 ಕಾಲೇಜ್ ಆಸ್ಪತ್ರೆ ಮತ್ತೆ ಆಸ್ಪತ್ರೆ ಬೇಕು, ಒಟ್ಟಿಗೆ ಬೇಕು. ಅದರ ಪ್ರಕಾರನೇ ಅದಾಗಬೇಕು. ಕೈಯಪ್ ತಗೊಳ್ಬೋದು. ನಾವು 300 ಕಾಲೇಜ್ ಅಲ್ಲಿ 200 ಬೆಡ್ ಮಾಡಿ ಇದನ್ನು 100 ಬೆಡ್ ಅನ್ನು ನಾವು ತಗೊಳ್ಬೋದು. ಅದಕ್ಕೆ ಅದು 300 ಬೆಡ್ ಆಗ್ತದೆ. ನಿಮ್ಮ ಕಾನ್ಸೆಪ್ಟ್ ಏನಂದ್ರೆ ಈಗ ಆ ಜಾಗ ಏನಿದೆ 40 ಎಕರೆ ಅಲ್ಲಿ ಮೆಡಿಕಲ್ ಕಾಲೇಜ್ ಪ್ಲಸ್ ಆಸ್ಪತ್ರೆ ಒಟ್ಟಿಗೆ ಮಾಡಬೇಕು. ಇದನ್ನು ಇದನ್ನು ಒಂದು ಸಪರೇಟ್ ಅದರ ಜೊತೆಯಲ್ಲಿ ಇದನ್ನು ತಗೊಳ್ಬೋದು. ಅಲ್ಲಿ 200 ಬೆಡ್ ಮಾಡಿ ಇದನ್ನು 100 ಬೆಡ್ ತಗೊಳ್ಬೋದು. ಈಗ ನೋಡಿ, ಎಲ್ಲ ಏನಪ್ಪ ಇವರೆಲ್ಲ ಹಾಗೇನೆ ಮಾಡೋದು. ಅಲ್ಲಿ 50 ಬೆಡ್ ದೂರ ಇದರ ತರ ಮಾಡ್ತಾರೆ. ಸೊ ಇಲ್ಲಿ ಅದನ್ನು ಟೈಅಪ್ ತಗೊಂಡು ಮಾಡುವಂತ. ಅಲ್ಲ, ಈಗ ಆಲ್ರೆಡಿ ಒಮ್ಮೆ ಪ್ರಸ್ತಾವನೆ ಕಳಿಸಿದಾರಲ್ಲ, ಆಲ್ರೆಡಿ ಕಳಿಸಲಿಲ್ಲ. ಹೌದು, ಕಳೆದ ಸಲ ಕಳಿಸಿದ್ದಾರೆ. ಪ್ರಸ್ತಾವನೆ ಇದು ಕಳಿಸಿದ್ದಾರೆ. ಆದ್ರೆ ಇದು ಪುನಃ ಶುರುವಿಂದ ನಾವು ಅಲ್ಲಿಂದ ಪ್ರಸ್ತಾವನೆ ಮತ್ತೆ ಲೇಟ್ ಆಗುದಲ್ವಾ? ಅಲ್ಲಲ್ಲ, ಮೆಡಿಕಲ್ ಕಾಲೇಜಿನ ಪ್ರಸ್ತಾವನೆ ಇಷ್ಟವರೆಗೆ ಯಾವುದು ಹೋಗಲ್ಲ.